ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 13. ಏತವತಿ ಏವ ಶುಶ್ರೂಷ ಕಾರ್ಯ ಪಿತರಿ ಪುತ್ರಗೆ ಪಾಡಂ ಇತಿ ಅನುಮನ್ಯೇತ ಗೌರವೇನ ಗುರೋವಚ. ಅನುವಾದ ಮತ್ತು ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪುತ್ರರು ತಮ್ಮ ತಂದೆಯ ಸೇವೆಯನ್ನು ಇದೇ ರೀತಿಯಲ್ಲಿ ಮಾಡತಕ್ಕದ್ದು, ತನ್ನ ತಂದೆಯ ಅಥವಾ ಗುರುವಿನ ಆಜ್ಞೆಯನ್ನು ಆಗಲಿ ಸ್ವಾಮಿ ಎನ್ನುತ್ತಾ ತಕ್ಕ ಗೌರವದಿಂದ ಪಾಲಿಸಬೇಕು. ಎಸ್ ಹರೇ ಕೃಷ್ಣ. ಈಗ ಫಸ್ಟಿಗೆ ನಾವು ತಿಳಿಬೇಕು ಎಂತಂದ್ರೆ, ಇಲ್ಲಿ ಹೇಳುವಂಥದ್ದು ಇಟ್ ಇಸ್ ಟೋಟಲಿ ಸ್ಪಿರಿಚುವಲ್. ಇಫ್ ಫಾದರ್ is spiritual, then you can follow father. If father is not spiritual, ಫಾಲೋ ಮಾಡಬೇಕಂತಿಲ್ಲ. ಇದನ್ನು ನಾವು ತಿಳಿಬೇಕು. ಹೇಗೆಂದ್ರೆ, ತಂದೆ ಆಧ್ಯಾತ್ಮಿಕದ ಕಡೆಗೆ ನಮಗೆ ದಾರಿ ತೋರಿಸಿಕೊಡ್ಬೇಕು. ಹಾಗಿದ್ದಲ್ಲಿ ಮಾತ್ರ. ಇಲ್ಲಿ ಆ ರೀತಿ ಯಾರು ಬ್ರಹ್ಮ ಕರ್ದಮುನಿ ಅವರ ರಿಲೇಷನ್ ಆ ರೀತಿ ಉಂಟು. ಬ್ರಹ್ಮ ಇಸ್ ಅ ಡಿವೋಟಿ, ಇವನ್ ಕರ್ದಮ ಇಸ್ ಆಲ್ಸೋ ಡಿವೋಟಿ. ಹಾಗೆ ಪ್ರಭುಪಾದ್ ಹೆಚ್ಚು ತಂದೆ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಎಂತ ಹೇಳ್ತಾರೆ, ಗುರು ಬಗ್ಗೆ ಹೇಳ್ತಾ ಇಲ್ಲ. ಈಗ ಇವತ್ತಿನ ಟಾಪಿಕ್ ಎಸ್ ಸರ್, ಎಸ್ ಸರ್. ಆರ್ಮಿಯಲ್ಲಿ ನೀವು ನೋಡ್ಬೋದು, ಇವತ್ತು ಅದಕ್ಕೆ ನಾನು ಆರ್ಮಿದು ಚಿತ್ರ ಹಾಕಿದೆ. ಎಸ್ ಸರ್. ಹೇಗಂದ್ರೆ, ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆಗ ಮೇಜರ್ ಎಲ್ಲದ ಲೆಫ್ಟಿನೆಂಟ್ ಕರ್ನಲ್ ಅವರವರ ಟೀಮ್ ಹೇಳ್ತಾರೆ, ಅಭಿ एनिमी कैंप पूरा अटैक कर रहा है, तो हम अपने आप पूरा लगाना चाहिए. हम मर भी सकते हैं इस युद्ध में, हम पीछे नहीं हटना चाहिए. Yes, what all people will say. ಈ ರೀತಿ ಕೇಳ್ತಾರೆ. ಅದಕ್ಕೆ ಎಸ್ ಸರ್ ಅಂತ ಹೇಳ್ತಾರೆ. ಎಸ್ ವಿ ಆರ್ ರೆಡಿ, ಎಸ್ ಸರ್ ಅಂದ್ರೆ ಹಿಂದೆ ನೋಡ್ಲಿಕ್ಕಿಲ್ಲ. ಮಿಷನ್ ಈಗ ಸ್ಟಾರ್ಟ್ ಆಗಿದೆ. ಮಿಷನ್ ಇಂಪಾಸಿಬಲ್ ಅಂದ್ರೆ ಅದರಲ್ಲಿ ಸಾಯಲು ಕೂಡಬಹುದು, ಬದುಕೂಡಬಹುದು. ಆಗ ಕಮಾಂಡರ್ ಎಂತ ಹೇಳ್ತಾರೆ, ಅದಕ್ಕೆ ಎಲ್ಲರೂ ಎಸ್ ಸರ್ ವಿ ಆರ್ ರೆಡಿ, ಪೀछे हटने का कोई जवाब नहीं, ಈ ರೀತಿ ಹೇಳ್ತಾರೆ. ಅದೇ ರೀತಿ ಆಧ್ಯಾತ್ಮಿಕದಲ್ಲಿ ಕೂಡ ನಾವು ಎಸ್ ಸರ್, ಹೌದು ಸ್ವಾಮಿ. ಕನ್ನಡದಲ್ಲಿ ಹೌದು ಸ್ವಾಮಿ, ಇಂಗ್ಲಿಷಲ್ಲಿ ಎಸ್ ಸರ್. ಹಾಗೆ ನಾವು ಆ ರೀತಿ ಇರಬೇಕಂತೆ. ಇದಕ್ಕೆ ಉದಾಹರಣೆ ಭಾಗವತಂನಲ್ಲಿ, ಚೈತನ್ಯ ಚರಿತಾಮೃತದಲ್ಲಿ ತುಂಬಾ ಉದಾಹರಣೆಗಳುಂಟು. ಫಸ್ಟ್ಗೆ ಭಗವದ್ಗೀತೆಯ ಉದಾಹರಣೆ ನಾವು ತಗೊಳ್ಳುವ. ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣ ಹೇಳುವಂತದ್ದು, ನನಗೆ ಎಲ್ಲ ಹೇಳಿದ್ದೇನೆ, ಯಥಾ ಇಚ್ಛಸಿ ತಥಾ ಗುರು, ನಿನ್ಗೆ ಇಷ್ಟ ಬಂದಾಗೆ ಮಾಡು, ಫೋರ್ಸ್ ಮಾಡಲಿಲ್ಲ. ಅದಕ್ಕೆ ಭಗವಂತ ಅರ್ಜುನ ಹೇಳುವಂತ, ಕರಿಷೇ ವಚನಂ ತವ, ಐ ಆಮ್ ರೆಡಿ, ಎಸ್ ಸರ್, ನೀವು ಹೇಳಿದಾಗೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ, ಎಸ್ ಸರ್. ಒಂದು ಇನ್ಸ್ಟೆನ್ಸ್. ಮತ್ತೆ ಭಾಗವತಮಲ್ಲಿ ಬಲಿ ಮಹಾರಾಜ್, ವಾಮನ ದೇವ ಬಂದು ಸ್ಟೆಪ್ 3 ಸ್ಟೆಪ್ ಕೇಳ್ತಾರೆ, 2 ಸ್ಟೆಪ್ ಫಿನಿಶ್ ಆಗ್ತದೆ. ಅವ್ರಿಗೆ ಎಂತ ಹೇಳುವಂತದ್ದು ಎಲ್ಲ ಕವರ್ ಆಗ್ತದೆ. 3ನೇ ಸ್ಟೆಪ್ ನಾನು ಎಲ್ಲಿ ಇಡ್ಬೇಕು, ನನ್ನ ತಲೆಯಲ್ಲಿ. ಎಸ್ ಸರ್ ಐ ಆಮ್ ರೆಡಿ, ಎಸ್ ಸರ್. ಹಾಗಾಗಿ ನಾವು ಗುರು ಮತ್ತೆ ಕೃಷ್ಣನಿಗೆ ನಮ್ಮ ಎಲ್ಲವನ್ನು ಸಮರ್ಪಣೆ ಮಾಡ್ಲಿಕ್ಕೆ ನಾವು ಆ ರೀತಿ ಇರ್ಬೇಕು. ಎಸ್ ಸರ್. ಹೇಗೆಂದ್ರೆ,
ನಾವು ತುಂಬಾ, ನಮ್ದು ಅಭ್ಯಾಸ ಅಂತಂದ್ರೆ ತುಂಬಾ ಮಾತಾಡುವಂತ ಅಭ್ಯಾಸ. ಬಾಂಬೆಯಲ್ಲಿ ಖಾಲಿ ಮಾತಾಡುವವರಿಗೆ ಹೇಳುವಂತದ್ದು ಬೋಲ್ ಬಚ್ಚನ್. ಬಾಂಬೆಯಲ್ಲಿ ಜಾಸ್ತಿ ಅವ್ರು ಖಾಲಿ ಬರೀ ಮಾತಾಡುವಂಥದ್ದು, ಅಂತವರನ್ನು ಬೋಲ್ ಬಚ್ಚನ್ ಅಂತ ಹೇಳುವಂತ. ಬೋಲ್ ಬಚ್ಚನ್ ಅಂದ್ರೆ ಈ ಸಿಂಪ್ಲಿ ಸ್ಪೀಕ್ಸ್, ಯು ವಿಲ್ ನಾಟ್ ಡೂ ಎನಿಥಿಂಗ್. ಹಾಗಾಗಿ ನಾವು ಬೋಲ್ ಬಚ್ಚನ್ ಆಗ್ಬಾರ್ದು. ಎಸ್ ಸರ್, ಐ ಆಮ್ ರೆಡಿ ಸರ್, ಆ ರೀತಿ ಇರ್ಬೇಕು. ಹಾಗೆ ವಾಮನ ದೇವನಿಗೆ ಶುಕ್ರಾಚಾರ್ಯರು ನಿಲ್ಲಿಸ್ತಾರೆ, ಅದು ಲೆಕ್ಕಿಸಲಿಲ್ಲ. ಫಸ್ಟ್ ಬರುವಾಗಲೇ ಬಲಿ ಮಹಾರಾಜ್ ಗೊತ್ತಾಯ್ತು, ದಿಸ್ ಇಸ್ ಮೈ ಸ್ವಾಮಿ, ಈಸ್ ನನ್ ಅದರ್ ಮೈ ಸ್ವಾಮಿ, ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಯು. ಫಸ್ಟ್ಗೆ ಡಿಸೈಡ್ ಆಗಿತ್ತು. ಹಾಗೆ ಇದು ಹೇಗೆ ಅಂದ್ರೆ ಇನ್ನೊಬ್ಬರು ಹೇಳಿ ಬರುವಂತದಲ್ಲ, ಅದು ಒಳಗಿಂದ ಬರಬೇಕು. ಒಳಗಿಂದ ಬಂದ್ರೆ ಮಾತ್ರ ನಮ್ಗೆ ಎಸ್ ಸರ್ ಹೇಳಲಿಕ್ಕೆ ಆಗುದು, ಇಲ್ಲದೆ ಹೇಳಲಿಕ್ಕೆ ಆಗುದಿಲ್ಲ. ಆರ್ಟಿಫಿಷಿಯಲಿ ಆಗುದಿಲ್ಲ. ಆರ್ಟಿಫಿಷಿಯಲಿ ನಾನು ನಿಮ್ಮ ಹತ್ರ ಹೇಳಿಸ್ಬೋದು, ಕ್ಲಾಸಿಗೆ ಬಂದಿದ್ರೆ ಎಲ್ಲರೂ ನೀವು ಇದು ಮಾಡ್ತೀರಾ, ಮಾಡ್ತೇವೆ. ಒಳಗಿಂದ ಬರುದಲ್ಲ ಅದು. ಕಾಲ್ ಯಾವಾಗ ಒಳಗಿಂದ ಬರ್ಬೇಕಂತ. ಎಸ್ ಸರ್, ಐ ಆಮ್ ರೆಡಿ ಫಾರ್ ಯುವರ್ ಸರ್ವಿಸ್, ಆ ರೀತಿ ಬರಬೇಕು. ಯಾಕೆಂದ್ರೆ ಇನ್ನೊಬ್ಬ ಹೇಳಿಸುವಂತದ್ದು ಅದು ಕ್ಷಣಿಕ, ನೆಕ್ಸ್ಟ್ ಮೂಮೆಂಟ್ಗೆ ಚೇಂಜ್ ಆಗಬಹುದು ಡಿಸಿಷನ್. ಅದು ಸರ್ಟನ್ ಡಿಸಿಷನ್ ಚೇಂಜ್ ಆಗುದಿಲ್ಲ. ಚೇಂಜ್ ಆಗುದಿಲ್ಲ ಅಂದ್ರೆ ಒಳಗಿಂದ ಆಗ್ಬೇಕು, ರೆವಲ್ಯೂಷನ್ ಒಳಗಿಂದ ಆಗ್ಬೇಕು, ವಿದಿನ್. ಹಾಗೆ ಬಲಿ ಮಹಾರಾಜ್ ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ತುಂಬಾ ಉದಾಹರಣೆ ಉಂಟು. ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗೆ ಹೇಳುವಂತದ್ದು, ನೀನು ಬಂಗಾಲದಲ್ಲಿ ಪ್ರೀಚ್ ಮಾಡುವಂತ. ಅದಕ್ಕೆ ನಿತ್ಯಾನಂದ ಪ್ರಭು ಎಸ್ ಹೇಳ್ತಾರೆ, ಹೋಗ್ತಾರೆ ಪ್ರೀಚಿಂಗ್. ಹಿಂದೆ ಮುಂದೆ ನೋಡ್ಲಿಲ್ಲ. ಆಕ್ಚುಲಿ ಚೈತನ್ಯ ಮಹಾಪ್ರಭು ಒಟ್ಟಿಗೆ ಅವರಿಂದ ಸಪರೇಟ್ ಆಗುವಂತದಂದ್ರೆ ಅದು ತುಂಬಾ ದುಃಖದ ವಿಷಯ. ಆದ್ರೆ ಚೈತನ್ಯ ಮಹಾಪ್ರಭು ಇಸ್ ಕೃಷ್ಣ ಹಿಮ್ಸೆಲ್ಫ್, ನಿತ್ಯಾನಂದ ಪ್ರಭು ಒಂದು ಬಲರಾಮ್, ಅವರ ಆದೇಶವನ್ನು ಫಾಲೋ ಮಾಡಿದ್ರು. ಮತ್ತೆ ಚೈತನ್ಯ ಮಹಾಪ್ರಭು ಬ್ರಹ್ಮಾನಂದ ರಾಯನಿಗೆ ಹೇಳುವಂತದ್ದು, ನೀನು ನಿನ್ನ ಈ ಗವರ್ನರ್ ಹುದ್ದೆಯನ್ನು ಬಿಟ್ಟು ಜಗನ್ನಾಥಪುರಿಗೆ ಬಾ. ಬ್ರಹ್ಮಾನಂದ ಎಂತ ಮಾಡೋದು, ಎಸ್ ಸರ್ ಅಂತ ಹೇಳ್ತಾರೆ, ಬರ್ತಾರೆ. ಚೈತನ್ಯ ಮಹಾಪ್ರಭು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಯನ್ನು ಭೇಟಿ ಆಗ್ತಾರೆ. ರಾಮ್ಕೇಲಿ ಭೇಟಿಯಾಗಿ ಅವರು ಟೋಟಲಿ ಇಂಪ್ರೆಸ್ ಆಗ್ತಾರೆ. ಅವರು ಇಮಿಡಿಯೇಟ್ ಎಸ್ ವಿ ಆರ್ ರೆಡಿ, ಎಸ್ ಸರ್ ಅಂತ ಹೇಳಿ ಅವರ ಹುದ್ದೆಯನ್ನು ಬಿಟ್ಟು ಬರ್ತಾರೆ. ಮಾಮೂಲಿ ಹುದ್ದೆ ಅಲ್ಲ, ಉನ್ನತ ಮಟ್ಟದ ಹುದ್ದೆ. ಎಂತ ಹೇಳೋದು, ಪ್ರೈಮ್ ಮಿನಿಸ್ಟರ್ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಇಬ್ಬರು. ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬರ್ತಾರೆ. ಮಾಮೂಲಿ ಅಲ್ಲ ಅದು. ಪ್ರಪೋಸಲ್ ಅನ್ನುವಂಥದ್ದು, ಅನ್ಲೆಸ್ ಯು ಹ್ಯಾವ್ ಹೈಯರ್ ಟೇಸ್ಟ್ ಯು ಕಾಂಟ್ ಲಿವ್ ಲೋವರ್ ಟೇಸ್ಟ್. ನಾವೆಂತಾಗಿದೆ ಅಂದ್ರೆ ಈ ಲೋವರ್ ಟೇಸ್ಟ್ ಅಲ್ಲಿ ನಾವು ಸ್ಟಕ್ ಆಗಿದ್ದೇವೆ. ಸ್ಟಕ್ ಅಂದ್ರೆ ಆಚೆ ಹೋಗುವುದಿಲ್ಲ, ಅಲ್ಲಿ ನಾವು. ಓನ್ಲಿ ವೆನ್ ಯು ಹ್ಯಾವ್ ಹೈಯರ್ ಟೇಸ್ಟ್ ಯು ಕ್ಯಾನ್ ಲಿವ್ ಲೋವರ್ ಟೇಸ್ಟ್, ಇಲ್ಲದ ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಪ್ರಾಕ್ಟಿಕಲಿ ದೇ ವೇರ್ ಮಿನಿಸ್ಟರ್ಸ್, ಬಟ್ ದೇ ಲೆಫ್ಟ್ ಎವ್ರಿಥಿಂಗ್, ಎಲ್ಲವನ್ನು ಬಿಟ್ಟು ಬಂದು. ಯಾಕೆ? ಬಿಕಾಸ್ ಹೈಯರ್ ಟೇಸ್ಟ್, ಪರಂ ದೃಷ್ಟ ನಿವರ್ತತೆ.
ಅದು ಅವರ ಎಕ್ಸಾಂಪಲ್. ಮತ್ತೆ ಕೂರ್ಮ ಬ್ರಾಹ್ಮಣ ಚೈತನ್ಯ ಹೇಳ್ತಾರೆ ನೀನು ಇಲ್ಲೇ ಇರು ಅಂತ. ಹಾಗೆ ತುಂಬಾ ಎಕ್ಸಾಂಪಲ್ಸ್ ಉಂಟು, ಉದಾಹರಣೆಗಳು ತುಂಬಾ. ರಘುನಾಥ್ ದಾಸ್ ಗೋಸ್ವಾಮಿ ಚೈತನ್ಯ ಹೇಳ್ತಾರೆ ಈಗ ನಿಂಗೆ ಸಮಯ ಬರಲಿಲ್ಲ ಇಲ್ಲಿರು ಅಂತ. ಓಕೆ, ಎಸ್ ಸರ್. ಮತ್ತೆ ನಿತ್ಯಾನಂದ ಪ್ರಭು ಮಾಡಿಸಿ ಬರ್ತಾರೆ, ಮತ್ತೆ ಹೋಗ್ತಾರೆ. ಹಾಗೆ ತುಂಬಾ ತುಂಬಾ ಉದಾಹರಣೆಗಳುಂಟು. ಹಾಗಾಗಿ ನಮ್ಗೆ ಭಕ್ತಿಯಲ್ಲಿ ನಾವು ಅಡ್ವಾನ್ಸ್ ಆಗ್ಬೇಕಿದ್ರೆ ನಾವು ಕೂಡ ಈ ನೆಲೆಯಲ್ಲಿ ಇರಬೇಕು. ಎಂತ ನೆಲೆ? ಎಸ್ ಸರ್. ಈಗ ಪ್ರಭುಪಾದ್, ಈಗ ಪ್ರಭುಪಾದ್ ಉದಾಹರಣೆ ತಗೊಳ್ಳುವ. ಪ್ರಭುಪಾದ್ ಅವರ ಗುರುವನ್ನು ಫಸ್ಟ್ಗೆ ಭೇಟಿ ಆಗ್ತಾರೆ 1922 ಅಲ್ಲಿ. ಆಗ ಅವರು ಆಕ್ಸೆಪ್ಟ್ ಮಾಡ್ತಾರೆ, ದಿಸ್ ಇಸ್ ಮೈ ಗುರು ಅಂತ. ಮತ್ತೆ ಗುರು ಹೇಳುವಂಥದ್ದು ಅವರಿಗೆ, ನೀನು ಪುಸ್ತಕ ಬರಿ, ಮತ್ತೆ ಪಾಶ್ಚಾತ್ಯ ಇಂಗ್ಲಿಷ್ ಅಲ್ಲಿ ಪುಸ್ತಕ ಬರಿ, ಮತ್ತೆ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡುವ. ಈ ಮೆಸೇಜ್ ಅನ್ನು ಅವರ ಲೈಫ್ ಅಂಡ್ ಸೋಲ್ ಕನ್ಸಿಡರ್ ಮಾಡ್ತಾರೆ. ಯಾಕೆಂದ್ರೆ ಅವರು ಹೇಳಿದರು, ಎಸ್ ಸರ್, ಎಸ್ ಸರ್, ನಾನು ರೆಡಿ ಇದ್ದೇನೆ. ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಇದು ಇಚ್ಛೆಯನ್ನು ಈಡೇರಿಸಲು ನಾನು ರೆಡಿ ಇದ್ದೇನೆ. ಎಸ್ ಸರ್ ಅನ್ನೋದು ಇದು. ಅಂದ್ರೆ ನಿನ್ನೆ ನಾವು ಎಲ್ಲಿ ಕಂಪ್ಲೀಟ್ ಮಾಡಿದ್ದು, ನಿನ್ನೆ ಹೇಳುವಂತದ್ದು ಲಾಸ್ಟ್ ಸೆಂಟೆನ್ಸ್ ಅಲ್ಲಿ, ಟು ಆನರ್ ದಿ ಸ್ಪಿರಿಚುವಲ್ ಮಾಸ್ಟರ್ ಮೀನ್ಸ್ ಟು ಕ್ಯಾರಿ ಔಟ್ ಹಿಸ್ ಇನ್ಸ್ಟ್ರಕ್ಷನ್ ವರ್ಡ್ ಟು ವರ್ಡ್. ಗುರುವಿನ ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡುವಂತದ್ದು, ಅದಕ್ಕೆ ಹೇಳುವಂಥದ್ದು ಎಸ್ ಸರ್. ಹೌದು ಸ್ವಾಮಿ, ನಾನು ರೆಡಿ ಇದ್ದೇನೆ, ನೀವು ಹೇಳಿದನ್ನು ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ. ಪ್ರಾಕ್ಟಿಕಲಿ ಐ ಆಮ್ ಎ ಡಾಗ್, ನಾನು ನಿಮ್ಮ ನಾಯಿ, ನಿಮಗೆ ಎಂತ ಬೇಕಿದ್ರು ಮಾಡಿ. ಗುರುವಿನ ಹತ್ರ ಹೋಗುವಾಗ ಈ ಮೆಂಟಾಲಿಟಿ ಇರಬೇಕು. ನಿಮ್ಮ ನಾಯಿ, ನಿಮಗೆ ಇಷ್ಟ ಬಂದಾಗೆ ಮಾಡ್ಬೋದು. ನಿಮಗೆ ಊಟ ಹಾಕ್ಬಹುದು, ಊಟ ಹಾಕದೇ ಇರ್ಬೋದು, ಎಂತ ಬೇಕಿದ್ರು ಮಾಡ್ಬೋದು. ನಿಮ್ಗೆ ಹೊಡಿಬಹುದು, ಬಡಿಬಹುದು, ಎಂತ ಬೇಕಿದ್ರು ಮಾಡ್ಬೋದು. ಹಾಗಾಗಿ ಈ ನಮ್ದು ಮೆಂಟಾಲಿಟಿ ಇರಬೇಕು, ಇದು ಮೆಂಟಾಲಿಟಿ ಇರಬೇಕು. ಹಾಗಾಗಿ ಆತ್ಮನಿವೇದನ, ಈಗ ಬಲಿಮಾರನ್ನು ಆತ್ಮನಿವೇದನ ಹೋಗುವ. ಆತ್ಮನಿವೇದನ ಅಂದ್ರೆ ಗಿವಿಂಗ್ ಎವ್ರಿಥಿಂಗ್ ಟು ಕೃಷ್ಣ. ಈಗ ಶಿಕ್ಷಾಶ್ರಮಲ್ಲಿ 8 ಶ್ಲೋಕ ಉಂಟು, ಲಾಸ್ಟ್ ಶ್ಲೋಕ ಅದು ಆತ್ಮನಿವೇದನ. ಆಶ್ಲೀಷ್ಯವಾ ಪಾದರತಂ ವಿನಸ್ತು ಮಾಂ ಅದರ್ಶನ ಮರ್ಮಹತಂ ಕರೋತು ವಾ ಯಥಾ ತಥಾ ವಾ ವಿದಧಾತೋ ಲಂಪಟೋ ಮಾತ್ ಪ್ರಾಣನಾಥಸ್ತು ಸ ಏವ ನ ಪರಃ. ಈ ಶ್ಲೋಕದ ಅರ್ಥ ಏನಂತಂದ್ರೆ, ಓ ನನ್ನ ಸ್ವಾಮಿ, ನಿನ್ಗೆ ನನ್ನ ಏನು ಬೇಕಾದ್ರೂ ಮಾಡ್ಬೋದು. ಭಗ್ನ ಹೃದಯ ಅನ್ನಾಗಿ ಮಾಡ್ಬೋದು, ಎಂತ ನನ್ನ ತೊಳಿಬಹುದು, ಎಂತ ಬೇಕಿದ್ರು ಮಾಡ್ಬೋದು. ನೀವು ಎಂತ ಮಾಡಿದ್ರು ಕೂಡ ನೀನು ನನ್ನ ಸ್ವಾಮಿ. ಇದು ಆಕ್ಚುಲಿ ರಾಧಾರಾಣಿದು ಪ್ರೇಯರ್. ರಾಧಾರಾಣಿ ಹೇಳುವಂತದ್ದು, ಕೃಷ್ಣ, ಯು ಆರ್ ಆಲ್ವೇಸ್ ಮೈ ಸ್ವಾಮಿ. ಯು ಕ್ಯಾನ್ ಸ್ಟ್ಯಾಂಪ್ ಮೀ, ಯು ಕ್ಯಾನ್ ಕಿಕ್ ಮೀ, ಯು ಕ್ಯಾನ್ ಮೇಕ್ ಮೀ ಬ್ರೋಕನ್ ಹಾರ್ಟೆಡ್, ಯು ಕ್ಯಾನ್ ಡೂ ಎನಿಥಿಂಗ್. ಯಾಕೆಂದ್ರೆ ಇದು ನಿಮ್ಗೆ ಸೇರಿತು. ಹೇಗೆ ಅಂದ್ರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಸನಾತನ ಗೋಸ್ವಾಮಿ
ಜಗನ್ನಾಥಪುರಿಗೆ ಹೋಗುವಂತದ್ದು ಚೈತನ್ಯ ಮಹಾಪ್ರಭು ಭೇಟಿ ಆಗ್ಲಿಕ್ಕೆ. ಆದ್ರೆ ಹೋಗ್ತಾ ದಾರಿಯಲ್ಲಿ ಅವರಿಗೆ ಎಂತ ಹೇಳುವಂಥದ್ದು ಸ್ಕಿನ್ ಡಿಸೀಸ್ ಬರ್ತದೆ, ಅಂದ್ರೆ ನೀರೆಲ್ಲ ಸರಿ ಇರುವುದಿಲ್ಲ, ಅದರಿಂದ ಎಫೆಕ್ಟ್ ಆಗಿ ಸ್ಕಿನ್ ಡಿಸೀಸ್ ಬರ್ತದೆ. ಸ್ಕಿನ್ ಡಿಸೀಸ್ ಹೇಗೆ ಅಂದ್ರೆ ಅವ್ರದ್ದು ವೆಟ್ ಗಜ್ಜಿಯಲ್ಲಿ ಎರಡು ಉಂಟು, ಒಂದು ಡ್ರೈ ಮತ್ತೊಂದು ವೆಟ್. ಅವ್ರದ್ದು ವೆಟ್ ಅಂದ್ರೆ ಅದರಲ್ಲಿ ನೀರಿನ ಇದಿರ್ತದೆ. ಹಾಗೆ ಅವರು ಜಗನ್ನಾಥಪುರಿಗೆ ರೀಚ್ ಆಗ್ತಾರೆ. ರೀಚ್ ಆದ ಮೇಲೆ ಚೈತನ್ಯ ಮಹಾಪ್ರಭು ಅವರನ್ನು ಹಗ್ ಮಾಡ್ತಾರೆ. ಓ ಸನಾತನ, ನಿನ್ನ ಭಕ್ತಿಯಿಂದ, ನಿನ್ನ ಭಕ್ತಿ ಟೋಟಲ್ ನನ್ನನ್ನು ಪ್ಲೀಸ್ ಮಾಡಿದೆ, ಈ ರೀತಿ ಹೇಳ್ತಾರೆ. ಆಕ್ಚುಲಿ ನಮ್ಮ ಭಕ್ತಿ ಭಗವಂತನನ್ನು ಪ್ಲೀಸ್ ಮಾಡಬೇಕು. ಈಗ ನಾವು ಕ್ವಶನ್ ಮಾರ್ಕ್ ಹಾಕ್ಬೇಕು, ವೆದರ್ ಮೈ ಡಿವೋಷನ್ ಈಸ್ ಪ್ಲೀಸಿಂಗ್ ಟು ಕೃಷ್ಣ. ಇದು ನಾವೇ ಸೆಲ್ಫ್ ಅಸೆಸ್ಮೆಂಟ್, ಅಂದ್ರೆ ಇನ್ನೊಬ್ರಿಗೆ ಹೇಳಲಿಕ್ಕಿಲ್ಲ, ನಾವು ನಮ್ಮಲ್ಲಿ ಕೇಳಬೇಕು. ಭಕ್ತಿ ಅಂದ್ರೆ ಇಟ್ ಹ್ಯಾಸ್ ಟು ಪ್ಲೀಸ್ ಕೃಷ್ಣ. ವಾಟ್ ಎವರ್ ಡಿವೋಷನ್ ಯು ವಾಸ್ ಡೂಯಿಂಗ್, ನಾವು ಎಂತದೇ ಭಕ್ತಿ ಮಾಡಲಿ, ಫೈನಲಿ ಇಟ್ ಹ್ಯಾಸ್ ಟು ಪ್ಲೀಸ್ ಕೃಷ್ಣ. ವೆದರ್ ಇಟ್ ಈಸ್ ಪ್ಲೀಸಿಂಗ್, ಕ್ವಶನ್ ಮಾರ್ಕ್. ಹಾಗೆ ಸನಾತನ ಗೋಸ್ವಾಮಿ ಟೋಟಲಿ ಕೆಟ್ಟ ಫೀಲಿಂಗ್ ಬರ್ತದೆ. ಚೈತನ್ಯ ಹಗ್ ಮಾಡ್ತಾರೆ, ಯಾಕೆಂದ್ರೆ ಅವರ ವೆಟ್ ಗಜ್ಜಿ ಅದು ಎಂತ ಆಗ್ತದೆ, ಹಗ್ ಮಾಡುವಾಗ ಅದು ಚೈತನ್ಯ ಬಾಬುಗೆ ತಾಗ್ತದೆ. ಇದಕ್ಕೆ ಅವರಿಗೆ ಕೆಟ್ಟ ಫೀಲಿಂಗ್ ಬರ್ತದೆ. ಇಟ್ ವಾಸ್ ಟೋಟಲಿ ಅನ್ಕಂಫರ್ಟೇಬಲ್. ಅದಕ್ಕೆ ಅವರಿಗೆ ಆಗ್ತದೆ, ಎಸ್, ಅವರು ಸುಸೈಡ್ ಮಾಡುವಂತ ಯೋಚನೆ ಮಾಡ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣ ಹಿಂಸರು ಅವ್ರಿಗೆ ಗೊತ್ತಾಗ್ತದೆ. ಮತ್ತೆ ಚೈತನ್ಯ ಮಹಾಪ್ರಭು ಬರ್ತಾರೆ. ಬರುವಾಗ ಇವರು ಅಡಗಿ ಎಲ್ಲ ಕೂತ್ಕೊಳ್ತಾರೆ, ಸನಾತನ ಗೋಸ್ವಾಮಿ. ಮತ್ತೆ ಕಡೆಗೆ ಸಿಗ್ತಾರೆ. ಸಿಗುವಾಗ ದೂರದಲ್ಲಿ ಇರ್ತಾರೆ, ಬರ್ಲಿಕ್ಕೆ ಹತ್ತಿರ ಬರ್ಲಿಕ್ಕೆ ಹಿಂಜರಿತಾರೆ. ಆಗ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಸನಾತನ, ನನಗೆ ಗೊತ್ತಾಗಿದೆ ನೀನ್ ದೊಡ್ಡ ದೊಡ್ಡ ಪ್ಲಾನ್ ಮಾಡ್ತಾ ಇದೀಯಾ, ಸುಸೈಡ್ ಮಾಡುವಂತ ಪ್ಲಾನ್ ಮಾಡ್ತಾ ಇದೀಯಾ. ನೀನ್ ಎಂತ ಎಣಿಸಿದ್ಯಾ, ಈ ದೇಹ ನಿನ್ನದ? ದೇಹ ನಿನ್ನದಲ್ಲ, ದೇಹ ನನ್ನದು. ಈ ದೇಹ ಭಗವಂತನಿಗೆ ಸೇರಿತು. ಮತ್ತೆ ಹಾಗೆ ಮಾಡಿದಾಗ ಅವರ ಈ ಗಜ್ಜಿ ಎಲ್ಲ ಡಿಸಪಿಯರ್ ಆಗಿದೆ. ಅಂದ್ರೆ ಭಗವಂತನ ಎಂತ ಬೇಕಿದ್ರು ಮಾಡ್ಬೋದು. ಹಾಗೆ ರಾಧಾರಾಣಿ ಹೇಳುವಂತದ್ದು, ಇದು ನಿನ್ಗೆ ಸೇರಿತು, ಇದು ನಂದಲ್ಲ ದೇಹ, ಇದು ನಿನ್ಗೆ ಸೇರಿತು. ಆಕ್ಚುಲಿ ಕೃಷ್ಣನ ಎಕ್ಸ್ಪಾನ್ಷನ್ ರಾಧಾರಾಣಿ, ಅಲ್ಲಾದಿನ ಶಕ್ತಿ. ಹಾಗೆ ನಿನ್ಗೆ ಎಂತ ಬೇಕಿದ್ರು ಮಾಡ್ಬೋದು. ಇದು ತುಂಬಾ ಉನ್ನತ ಮಟ್ಟದ ಪ್ರಜ್ಞೆ. ಅಂದ್ರೆ ಎಲ್ಲವನ್ನು ಭಗವಂತನಿಗೆ ಕೊಡುವಂಥದ್ದು. ಈಗ ಭಕ್ತಿವಿನೋದ್ ಠಾಕೂರ್ ಅವ್ರು ಹೇಳುವಂಥದ್ದು, ಮಾನಸ ದೇಹಾಗೆ ಹೋ ಜೋ ಕಿಚು ಮೋರ ಅರ್ಪಿತೋ ದುವಾಪದೆ ನಂದ ಕಿಶೋರ್. ನನ್ನ ಮನಸ್ಸು, ದೇಹ ಎಲ್ಲವನ್ನು ನಾನು ಕೃಷ್ಣ ನಿನಗೆ ಕೊಡ್ತಾ ಇದ್ದೆ, ಇದು ನಿನ್ನದು. ಹಾಗಾಗಿ ಆತ್ಮನಿವೇದನ ಅಂದ್ರೆ ಇದು. ಹಾಗೆ ಬಲಿ ಮಹಾರಾಜ್ ಮಾಮೂಲಿ ಅಲ್ಲ, ಈಸ್ ಅ ಸೋ ಎಕ್ಸಾಲ್ಟೆಡ್ ಡಿವೋಟಿ, ಸೋ ಅಡ್ವಾನ್ಸ್ ಡಿವೋಟಿ. He has given everything for Krishna. ಹಾಗೆ ಎಲ್ಲವನ್ನು ಕೊಡುವಂಥದ್ದು ಸುಲಭದ ಕೆಲಸ ಅಲ್ಲ. ಈಗ ನಿಮ್ಗೆ ಒಂದು ಪ್ರಶ್ನೆ, ಈಗ ಸರಿಯಾಗಿ ಹೇಳಿ, ಬೇಸರ ಮಾಡಬೇಡಿ, ಸ್ಟ್ರೈಟ್ ಫಾರ್ವರ್ಡ್ ಕೇಳ್ತಾ ಇದ್ದೇನೆ. ಈಗ ಸಪೋಸ್ ನಿಮ್ಮ ಹತ್ರ 10 ಲಕ್ಷ ಉಂಟು, ನಿಮ್ಮ ಹತ್ರ 10 ಲಕ್ಷ ಉಂಟು. ನಿಮ್ಗೆ 10 ಲಕ್ಷದಲ್ಲಿ ಎಷ್ಟು ಭಗವಂತನಿಗೆ ಕೊಡ್ಲಿಕ್ಕೆ ಮನಸ್ಸು ಬರ್ತದೆ? ಎಲ್ಲರೂ ಫ್ರಾಂಕ್ ಆಗಿ ಹೇಳಿ, ಬೇಸರ ಮಾಡಬೇಡಿ. 50,000. ಓಕೆ, ಎಸ್. ಬೇರೆ 50%.
10,000. 10,000. ಓಕೆ, 10,000. ಎಸ್, ಬೇರೆ ಅವರು 50%. 50%. ಓಕೆ, ಯಾರು? ಶೀಲಾ ಮಂಜುನಾಥ್, ವೆರಿ ಗುಡ್. ಓಕೆ, ಬೇರೆ 1,00,000. 1,00,000. ಓಕೆ, ಎಸ್, ಬೇರೆ ಹೇಳಿ. ನಿಜ ನಿಜ ಸಂಗತಿ ನೋಡಿ. 5,00,000 ಗುರುಜಿ. ನನ್ನನ್ನು ಪ್ಲೀಸ್ ಮಾಡ್ಲಿಕ್ಕೆ ಹೇಳುದಲ್ಲ, ನಿಮ್ಗೆ ಒಳಗಿಂದ ಎಷ್ಟು ಆಗ್ತದೆ ಅದಷ್ಟು ಹೇಳಿ. 1,00,000. 1,00,000. ಓಕೆ, ಎಸ್. 10,000. 10,000. ಎಸ್, ಓಕೆ. ಬೇರೆ ಹೇಳಿ, ಬೇಸರಿಲ್ಲ, ಫ್ರಾಂಕ್ ಆಗಿ, ಓಪನ್ ಆಗಿ. ಎಸ್, ಆಯ್ತಾ ಎಲ್ಲರದು? ಯಾರಿಲ್ಲ, ಯಾರು ಮಾತಾಡ್ತಿಲ್ಲ, ಅವರೆಲ್ಲ ಮಾತಾಡೋದಿಲ್ಲ. ಓಕೆ, ಮಾತಾಡೋದು ತಪ್ಪಾಗ್ತದೆ. ಓಕೆ, ಎಸ್. ಹರೇ ಕೃಷ್ಣ. ನೋಡಿ ಹೇಗೆ ಅಂದ್ರೆ, ಪ್ರಭುಪಾದಿರುವಂಥದ್ದು, ನಾವು ಎಂಥದ್ದು ಬೇಕಿದ್ರು ಮಾಡ್ಬೋದಂತೆ, ಆದ್ರೆ ಭಗವಂತನಿಗೆ ಕೊಡುವಂಥದ್ದು ಎಂತಂದ್ರೆ, ಇಲ್ಲಿಗೆ ಪಾಕೆಟ್ ಅಲ್ಲಿ ಇದ್ರೆ ಬರುವುದೇ ಇಲ್ಲ ಕೈ ಕೊಡ್ಲಿಕ್ಕೆ ಭಗವಂತನಿಗೆ, ಬರುವುದಿಲ್ಲ. ಇಲ್ಲೇ ಸ್ಟಕ್ ಆಗ್ತದೆ, ಅಲ್ಲಿ ಫೇವಿಗೆ ಇದ್ದು ಅಲ್ಲೇ ಸ್ಟಕ್ ಆಗ್ತದೆ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಕ್ಲಾಸ್ ಅಲ್ಲಿ ಹೇಳ್ತಾರೆ, this is the last thing. People may do everything, but he will not give his hard-earned money, because that itself shows that he is having very less faith on Krishna. He may speak big things. ಪ್ರಭುಪಾದ ಹೇಳುವಂಥದ್ದು, ನಾನಲ್ಲ, ಪ್ರಭುಪಾದ ಲೆಕ್ಚರ್ ಎಲ್ಲರೂ ಹಾಗೆ. ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮ ಬಲಿ ಮಹಾರಾಜ್ ಮಾಮೂಲಿ ಅಲ್ಲ, ಎಲ್ಲವನ್ನು ಕೊಡುವಂಥದ್ದು. ನಾವು ಜಸ್ಟ್ ಅವರ ಪೊಸಿಷನ್ ಅನ್ನು ನೀವು ಅರ್ಥ ಮಾಡಿ. ನಮ್ಮಲ್ಲಿ ಇದ್ದಲ್ಲಿ ನಮ್ಗೆ ಸ್ವಲ್ಪ ಕೊಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಒಬ್ಬ ಎಲ್ಲವನ್ನು ಕೊಟ್ಟಿದ್ದಾನೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್, ಇಸ್ ಸೋ ಗ್ರೇಟ್. ಅಂದ್ರೆ ಈಸ್ ಹ್ಯಾವಿಂಗ್ ವೆರಿ ಸ್ಟ್ರಾಂಗ್ ಫೇತ್ ಆನ್ ಕೃಷ್ಣ, ವೆರಿ ಸ್ಟ್ರಾಂಗ್ ಫೇತ್, ವೆರಿ ಸ್ಟ್ರಾಂಗ್ ಫೇತ್ ಅಂದ್ರೆ ಅಚಲ ನಂಬಿಕೆ. ಅದು ಎಂತದೇ ದೊಡ್ಡ ಭೂಕಂಪ ಬರ್ಲಿ, ದೊಡ್ಡ ಗಾಳಿ ವಿಂಡ್ ಬರ್ಲಿ, ಜೋರಾದ ಮಳೆ ಬರ್ಲಿ, ಗುಡುಗು ಬರ್ಲಿ, ಇನ್ನೊಂದು ಬರ್ಲಿ, ಮಿಂಚು ಬರ್ಲಿ, ಎಂತದೇ ಬರ್ಲಿ, ಅವನ ಫೇತ್ ಅನ್ನು ಶೇಕ್ ಮಾಡ್ಲಿಕ್ಕೆ ಆಗುದಿಲ್ಲ. ದಿಸ್ ಇಸ್ ವೆರಿ ಸ್ಟ್ರಾಂಗ್ ಫೇತ್, ವೆರಿ ಸ್ಟ್ರಾಂಗ್ ಫೇತ್. ಹಾಗಾಗಿ ಅದು ನಂಬಿಕೆ ಮೇಲೆ ಇದಾಗ್ತದೆ. ಹಾಗಾಗಿ ಬಲಿ ಮಹಾರಾಜ್ ಎಲ್ಲವನ್ನು ಭಗವಂತನಿಗೆ ಕೊಡುವಂಥದ್ದು ಮಾಮೂಲಿ ಅಲ್ಲ. ಆತ್ಮನಿವೇದನ ಅಂದ್ರೆ ಗಿವಿಂಗ್ ಎವ್ರಿಥಿಂಗ್ ಟು ಕೃಷ್ಣ, ಎಲ್ಲವನ್ನು. ದಟ್ ಈಸ್ ಬಲಿ ಮಹಾರಾಜ್ ಪ್ರಭುದಿರುವಂಥದ್ದು, ದಟ್ ಈಸ್ ಬಲಿ ಮಹಾರಾಜ್. ಪ್ರಭುದಿರುವಂಥದ್ದು ಈ ಡಿಡ್ ನಾಟ್ ಡೂ ಎನಿಥಿಂಗ್ ಅಂತೆ ಬಲಿ ಮಹಾರಾಜ್. ಮತ್ತೆಂತ ಮಾಡಿದವ? ಈ ಸಿಂಪ್ಲಿ ವಾಟ್ ಎವರ್ ಈ ಪೊಸೆಸ್ ಈ ಗೇವ್ ಇಟ್ ಟು ಕೃಷ್ಣ, ಅಷ್ಟೇ ಮಾಡಿ. ಈಗ ಕೂಡ ನೋಡಿ, ಈಸ್ ಗ್ಲೋರಿಫೈಡ್ ಇನ್ ಭಾಗವತಂ, ನಾವು ಗ್ಲೋರಿಫೈ ಮಾಡ್ತಾ ಇದ್ದೇವೆ. ಮತ್ತೆ ಇದು ಗ್ಲೋರಿಫಿಕೇಶನ್ ಎಂತಂದ್ರೆ ಯಾವಾಗಲೂ ನಡೀತಾ ಇರ್ತದೆ, ಯಾವಾಗಲೂ. ಇಟ್ ಇಸ್ ಇಟರ್ನಲಿ ಗ್ಲೋರಿಫೈಡ್. ಹಾಗೆ 3 feet ಲ್ಯಾಂಡ್ ಅಂತ ಕೇಳುವಂಥದ್ದು, ಆ 2 feet ಲ್ಯಾಂಡ್ ಅಲ್ಲಿ ಎಲ್ಲವನ್ನ ಪೊಸಿಷನ್ ಕವರ್ ಆಯಿತು. ಮತ್ತೆ ಕೃಷ್ಣ ಕೇಳುವಂಥದ್ದು ವೇ ಟು ಕೀಪ್ ಅನದರ್ ಫೀಟ್. ಅದಕ್ಕೆ ಬಲಿ ಮಹಾರಾಜ್ ಹೇಳುವುದು ಎಸ್ ಸರ್, ಎಸ್ ಸರ್. ಸ್ವಲ್ಪ ಕೂಡ ಇಂಜರಿರಲಿಲ್ಲ. ದೇರ್ ಇಸ್ ಎ ಪ್ಲೇಸ್, ಉಂಟು, ಜಾಗ ಉಂಟು. ಯಾವುದು? ನನ್ನ ತಲೆ ಮೇಲೆ ಇಡಿ. ದಟ್ಸ್ ಆಲ್. ನನ್ನ ತಲೆ ಮೇಲೆ ಇಡಿ. ಈಗ ಆ 3 ಅವನ ಸ್ಟೆಪ್ಸ್ ಇಂದ ಎಲ್ಲವನ್ನವ ಕಳೆದುಕೊಂಡ ಎಂತಾಯ್ತು? ಎಸ್, ಯಾರು ಹೇಳ್ತೀರಿ? ಹಾಗೆ ಕೊಡುವುದರಿಂದ ಅವೆಲ್ಲವನ್ನು ಕಳೆದುಕೊಂಡ. ಹರೇ ಕೃಷ್ಣ.
ಕೃಷ್ಣನ ಪ್ರೀತಿ ಪಡ್ಕೊಂಡ ಸರಿ ಮಹಾರಾಜ್ ಕೊಡುವುದರಿಂದ ಅವ ಕಳೆದುಕೊಂಡ ಅಲ್ಲ ಎಂತಾದ್ರೂ ಗಳಿಸಿದ್ನ? ಅವನು ಗಳಿಸಿದ ಕೊಟ್ಟದ್ದು ತನಗೆ ಹಾಗಾಗಿ ಭಗವಂತನಿಗೆ ಕೊಡುವುದರಿಂದ ನಾವು ಕಳೆದುಕೊಳ್ಳುವುದಲ್ಲ, ವಿ ಆರ್ ಗೇನಿಂಗ್. ಪ್ರಭುದೇವಂತದ್ದು ಈ ಡಿಡ್ ಲಾಸ್ ಎವ್ರಿಥಿಂಗ್, ಈ ಗೇನ್ ಎವ್ರಿಥಿಂಗ್. ಇದಕ್ಕೋಸ್ಕರ ಭಗವಂತ ಈ ವಾಸ್ ರೆಡಿ ಫಾರ್ ಸ್ಯಾಕ್ರಿಫೈಸ್. ಎಂತ? ನೌ ಐ ಶಾಲ್ ಬಿಕೇಮ್ ಯುವರ್ ಡೋರ್ ಕೀಪರ್. ನಾನು ನಿನ್ನ ಡೋರ್ ಕೀಪರ್ ಆಗ್ತೇನೆ. And I will stand here for always, eternally, and save you from all dangers. ಹಾಗಾಗಿ by giving to Krishna, by serving Krishna, by loving Krishna, ಪ್ರಭುಪಾದ ಹೇಳುವಂಥದ್ದು nobody is loser, everyone is gainer. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು we should take this process. Take this process ಅಂದ್ರೆ ಎಸ್, ನಾನು ಕೃಷ್ಣನಿಗೆ ಕೊಡ್ತೇನೆ, ಐ ವಿಲ್ ಗಿವ್. ಹಾಗೆ ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡುವಂಥದ್ದು. ಹೇಗೆ ಮಾಡುವಂಥದ್ದು? ಹೇಗೆ ಅಂದ್ರೆ ಆರ್ಮಿಯಲ್ಲಿ ಹೇಗೆ ಕಮಾಂಡರ್ ಹೇಳುವಾಗ ಉಳಿದವರೆಲ್ಲ ಫಾಲೋ ಮಾಡ್ತಾರೆ, ಅದೇ ರೀತಿ ನಾವು ಮಾಡ್ಬೇಕಂತ. ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಕಾನ್ಶಿಯಸ್ನೆಸ್ ಶುಡ್ ಬಿ ಪ್ರಾಕ್ಟೀಸ್ ಲೈಕ್ ಮಿಲಿಟರಿ ಸಿಸ್ಟಮ್. ಮಿಲಿಟರಿಯಲ್ಲಿ ನೋಡಿ, ಮಿಲಿಟರಿಯಲ್ಲಿ ಬೆಳಿಗ್ಗೆ 4 ಗಂಟೆ ಅಂದ್ರೆ 4 ಗಂಟೆಗೆ ಹೇಳ್ಬೇಕು. ಸಪೋಸ್ ನೀವು 4:01 ಹೇಳಿದ್ರೆ ಪನಿಷ್ಮೆಂಟ್. ಓಡ್ಲಿಕ್ಕೆ, ಹಾರ್ಲಿಕ್ಕೆ, ನೀರಿಗೆ ಹಾರ್ಲಿಕ್ಕೆ, ತುಂಬಾ ಓಡ್ಲಿಕ್ಕೆ, ಕ್ರೌಲಿಂಗ್ ಮಾಡ್ಲಿಕ್ಕೆ, ಇಂಥದ್ದೆಲ್ಲ ಪನಿಷ್ಮೆಂಟ್ ಉಂಟು. ಮತ್ತೆ ಇದು ಕ್ಲೀನ್ ಆಗಿ ಶೇವ್ ಮಾಡೋದಿದ್ರೆ ಎಲ್ಲಿ ಕ್ಯಾಪ್ ಹಾಕ್ತೇವೆ ಈ ಜಾಗ, ಪನಿಷ್ಮೆಂಟ್. ಇದು ಶೇವಿಂಗ್ ಸರಿ ಇಲ್ಲದಿದ್ರೆ ಪನಿಷ್ಮೆಂಟ್. ಬಟ್ಟೆಗೆ ಕರೆಕ್ಟ್ ಆಗಿ ಐರನ್ ಹಾಕದಿದ್ರೆ ಪನಿಷ್ಮೆಂಟ್. ಶೂಗೆ ಪಾಲಿಶ್ ಹಾಕದಿದ್ರೆ ಪನಿಷ್ಮೆಂಟ್. ರಾತ್ರಿ 9 ಗಂಟೆಗೆ ಎಕ್ಸಾಕ್ಟ್ ಮಲಗಬೇಕು, 9:05ಕ್ಕೆ ಮಲಗಿದ್ರೆ ಪನಿಷ್ಮೆಂಟ್. ಪ್ರಭುಪಾದ ಅದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ನಾವು ಪಾಲನೆ ಮಾಡಬೇಕು. ಅದೇ ರೀತಿ ಅಂದ್ರೆ ಆಸ್ ಎಫ್ ಇನ್ ಮಿಲಿಟರಿ ಸಿಸ್ಟಮ್. ಮತ್ತೆ ಅಲ್ಲಿ ಕಮಾಂಡರ್ ಹೇಳಿದಾಗೆ ಉಳಿದವರೆಲ್ಲ ಕೇಳುವಂತದ್ದು. ಇಲ್ಲಿ ಕಮಾಂಡರ್ ಯಾರು? ಎಸ್, ಯಾರು ಕಮಾಂಡರ್? ಆಧ್ಯಾತ್ಮಿಕದಲ್ಲಿ ಯಾರು ಕಮಾಂಡರ್? ಭಗವಂತ ಕಮಾಂಡರ್ ಪ್ರಭುಪಾದ್. ಚಂದ್ರಬಾಬು ಹೇಳಿದ್ದಾರೆ, ಮೋರ ಸೇನಾಧಿಪತಿ ಭಕ್ತ ಆಯೇಗ, ಮೈನ್ ಕಮಾಂಡರ್ ಇನ್ ಚೀಫ್ ವಿಲ್ ಕಮ್. ಅದು ನನ್ನ ಶಿಲ ಪ್ರಭುಪಾದ್, ಅವರು ಕಮಾಂಡರ್ ಇನ್ ಚೀಫ್. ಹಾಗೆ ಅವರು ಹೇಳಿದ್ದಾರೆ, ಈಗ ನಾವು ಡೈಲಿ ಭಾಗವತ ಓದುದಂದ್ರೆ ಅಂತ ಪ್ರಭುಪಾದ್ ಹೇಳಿದನ್ನು ಪಾಲನೆ ಮಾಡುವಂಥದ್ದು. ಪ್ರಭುಪಾದ್ ಈಗ ನೋಡಿ, 1 ಪ್ಯಾರ, ಇವತ್ತು 1 ಪ್ಯಾರ ಸಾಕು, 1 ಪ್ಯಾರ, 1 ವರ್ಡ್ ಸಾಕು. ಅದು ಪ್ರಭುಪಾದ್ it will save you from the greatest danger. What is the greatest danger? If you are not attentively hearing Prabhupada, then you will hear Maya, and Maya is very dangerous. Maya enta ಮಾಡ್ತಾಳೆ? She will eat you. ತಿಂದು ಬಿಡ್ತಾಳೆ ನಿಮ್ಮನ್ನು. ಒಬ್ಬ ಶಿಷ್ಯ ಕೇಳುವಂತ ಪ್ರಭುಪಾದ ಹತ್ರ, Prabhupada, have you ever done sense gratification in this life?
ನೀವು ಈ ಜನ್ಮದಲ್ಲಿ ಎಲ್ಲಿಯಾದ್ರೂ ಇಂದ್ರಿಯ ಸುಖ ಮಾಡಿದ್ದೀರಾ? ಈಗ ಈ ಪ್ರಶ್ನೆ ನಮ್ಗೆ ಕೇಳುವಂಥದ್ದು, ನಾವು ಅದಕ್ಕೆ ನಮ್ಗೆ ಎಂತ ಉತ್ತರ ಕೊಡ್ಬೋದು? ಈ ಪ್ರಶ್ನೆಗೆ ಯಾರಾದ್ರೂ ನಿಮ್ಮ ಹತ್ರ ಕೇಳ್ತಾರೆ, ಎಂತ ಉತ್ತರ ಕೊಡ್ಬೋದು? ಎಸ್ ಅಂತ ಹೇಳ್ತಿದ್ರು, ಮಾಡಿದೀವಿ ನಾವು. ಅದೇ ಎಸ್ ಅಂತ ಹೇಳ್ತೀವಿ. ಅದೇ ಮಾಡ್ತಾರೆ ಸರ್. ಅಂತಾನೆ ಅದೇ ಮಾಡಿದ್ದು ಅನ್ನೋದು ಏನ್ ಮಾಡ್ತಾ ಇದ್ರು. ಓಕೆ ಯಾವ್ದೋ ಒಂದ್ ಮೂಲೆ ಎಲ್ಲಾದ್ರೂ ಇರುತ್ತೆ ಸ್ವಾರ್ಥ ಅನ್ನೋದು. ಓಕೆ. ಹಾಗಾಗಿ ನಮ್ಮ ಹತ್ರ ಈ ಪ್ರಶ್ನೆ ಕೇಳಿದ್ರೆ ನಾವು ಜೀವನ ಪೂರ್ತಿ ಅದೇ ಮಾಡಿದ್ರು, ಸೆನ್ಸ್ ಗ್ರಾಟಿಫಿಕೇಶನ್. ಅಂದ್ರೆ ಕೃಷ್ಣ ಇಲ್ಲವೇ ಇಲ್ಲ ಪಿಕ್ಚರ್ ಅಲ್ಲಿ. ಈಗ ಪ್ರಭುಪಾದ ಅಂತ ಹೇಳುವುದಂದ್ರೆ, ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಶನ್ ಆಸ್ ಫಾರ್ ಆಸ್ ಐ ನೋ. ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ ಈ ಲೈಫಲ್ಲಿ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಮಾಯಾ ಕ್ಯಾನ್ ನಾಟ್ ಟಚ್ ಮೀ. ಎಂತ ಆ ಒಂದು ಮಾತು, ಪ್ರಭುಪಾದಿದ ಮಾತು, ಮಾಯಾ ಕ್ಯಾನಾಟ್ ಟಚ್ ಮೀ. ಆ ಮಾತನ್ನು ಕೇಳುವಾಗ ನಮ್ಗೆ ಪೂರ್ತಿ ವೈಬ್ರೇಷನ್ ಶೇಕ್ ಆಗ್ತದೆ. ಸೋ ಪವರ್ಫುಲ್, ಸೋ ಅಥೆಂಟಿಕ್, ವಿತ್ ಸೋ ಮಚ್ ಫರ್ಮ್ ಫೇತ್ ಈಸ್ ಸೇಯಿಂಗ್. ನಮ್ಮನ್ನು ಅಲ್ಲಿಗೆ ಶೇಕ್ ಮಾಡ್ತದೆ. ಯಾಕಂದ್ರೆ ಅದು ಸತ್ಯ. ಮಾಯಾ ಕ್ಯಾನಾಟ್ ಟಚ್ ಯು. ಹಾಗಾಗಿ ಈಗ ಪ್ರಭುಪಾದಿಗೆ ನಾವು ಕೇಳದಿದ್ರೆ, ಈಗ ಪ್ರಭುಪಾದಿಗೆ ನಾವು ಎಸ್ ಸರ್ ಹೇಳದಿದ್ರೆ, ಮಾಯೆಗೆ ನಾವು ಎಸ್ ಸರ್ ಹೇಳಬೇಕು. ಕೃಷ್ಣ ಸೂರ್ಯಗೆ ಸಮಾನ, ಮಾಯರ ಅಂಧಕಾರ ಜ ಕೃಷ್ಣ ಹೇನ ಮಾಯರ ಅಧಿಕಾರ. ಅಂದ್ರೆ ಅಂಧಕಾರ ಅಂದ್ರೆ ಮಾಯ, ಕೃಷ್ಣ ಸೂರ್ಯ. ಎಲ್ಲಿ ಸೂರ್ಯ ಇದ್ದಾನೆ ಅಲ್ಲಿ ಅಂಧಕಾರ ಇಲ್ಲ. ಈಗ ಸೂರ್ಯ ಉಂಟು, ಅಂಧಕಾರ ಇಲ್ಲ, ಸತ್ತಲೇ ಇಲ್ಲ. ಹಾಗಾಗಿ ನಾವು ಕೃಷ್ಣನಿಗೆ, ಗುರುವಿಗೆ ಎಸ್ ಸರ್ ಹೇಳದಿದ್ರೆ ನಾವು ಹೇಳಲೇಬೇಕು ಬೈ ಡಿಫಾಲ್ಟ್. ಯಾರಿಗೆ? ಮಾಯನಿಗೆ. ಎಸ್ ಸರ್, ನೀನು ನನ್ನ ಚಟ್ನಿ ಮಾಡು, ಐ ಆಮ್ ರೆಡಿ. ನೀನು ನನ್ನ ಗ್ರೈಂಡರ್ಗೆ ಹಾಕು, ನಾನು ರೆಡಿ ಚಟ್ನಿ ಹಾಕಲಿ. ಜಪಟೀಯ ತಾರೆ. ಜಪಟೀಯ ತಾರೆ ಅಂದ್ರೆ ಗ್ರೈಂಡಿಂಗ್. ನಮ್ಮನ್ನು ಗ್ರೈಂಡ್ ಮಾಡ್ತಾ ಇದ್ದಾರೆ. ಕೆಲವರನ್ನು ಗ್ರೈಂಡರ್ಗೆ ಹಾಕಿ, ಕೆಲವರನ್ನು ಮಿಕ್ಸಿಗೆ ಹಾಕಿ, ಒಟ್ಟು ನಾವು ಗ್ರೈಂಡ್ ಆಗ್ತಾ ಇದ್ದೇವೆ. ಯಾಕೆ ನಾವು ಗ್ರೈಂಡ್ ಆಗ್ತಾ ಇದ್ದೇವೆ? ಯಾಕೆ ಅಂದ್ರೆ ನಾವು ಬಹಿರ್ಮುಖ ಮಾಡಿದ್ದೇವೆ. ಬಹಿರ್ಮುಖ ಅಂದ್ರೆ ವಿ ಟರ್ನ್ ಅವರ್ ಫೇಸ್ ಲೈಕ್ ದಿಸ್. ಕೃಷ್ಣ ಇಲ್ಲಿದ್ದಾನೆ, ನಾವು ಅವನಿಗೆ ಮಾಡಿದ್ದೇವೆ. ಯಾಕೆ? ಭೋಗವಾಂಚಕರೇ, ಭೋಗ ಮಾಡ್ಲಿಕ್ಕೋಸ್ಕರ ನಾವು ಮುಖವನಿಗೆ ಮಾಡಿದ್ದೇವೆ, ಕೃಷ್ಣನಿಗೆ ಈಚೆ ಮಾಡಿದ್ದೇವೆ. ಇದು ನಮ್ಮ ಸಮಸ್ಯೆ. ಹಾಗಾಗಿ ಎಸ್ ಸರ್ ಹೇಳಲೇಬೇಕಂತ, ಐದರ್ ಫಾರ್ ಮಾಯಾ ಆರ್ ಫಾರ್ ಕೃಷ್ಣ, ಗುರು ಆರ್ ಕೃಷ್ಣ, ಯು ಹ್ಯಾವ್ ಟು ಸೇ. ಈಗ ಪ್ರಶ್ನೆ ಬರುವಂತದ್ದು, ವೈ ನಾಟ್ ಗುರು ಅಂಡ್ ಕೃಷ್ಣ? ಗುರು ಮತ್ತೆ ಕೃಷ್ಣನಿಗೆ ಹೇಳಿದ್ರೆ ಮಾಯೆಗೆ ಹೇಳ್ತೇವೆ. ಯಾಕೆ ಗುರು ಕೃಷ್ಣ ಆಗಬಾರ್ದು? ಇಂಟೆಲಿಜೆಂಟ್ ಪೀಪಲ್, ಬುದ್ಧಿವಂತರು ಈ ರೀತಿ ತಗೊಳ್ತಾರೆ. ಬುದ್ಧಿವಂತರು ಈ ರೀತಿ ತಗೊಳ್ತಾರೆ. ಎಸ್, ಈಗ ಪ್ರಭುಪಾದ್ ಭಾಗವತದಲ್ಲಿ ಹೇಳುವಂಥದ್ದು ನೋಡಿ. ಫಸ್ಟ್ಗೆ ನಾವು ಅನುವಾದ ನೋಡುವ. ಅನುವಾದದಲ್ಲಿ ಪ್ರಭುಪಾದ್ ಅಂತ ಹೇಳುವಂಥದ್ದು, ಇಲ್ಲಿ ಮಗ, ಯಾಕೆಂದ್ರೆ ಕರ್ದಮ ಇದು ಸನ್ ಆಫ್ ಬ್ರಹ್ಮ. ಆದ್ರೆ ಮೇನ್ ಇದೆ ಅಂತಂದ್ರೆ ಫಾದರ್ ಶುಡ್ ಬಿ ಎ ಸ್ಪಿರಿಚುವಲ್ ಮಾಸ್ಟರ್. ಈಗ ಪ್ರಭುಪಾದ್ ಯಾವಾಗಲೂ ಹೇಳ್ತಾರೆ, because of my father, he was a Vaishnava, he was always supportive for me, because of him I am like this. Prabhupada ಹೇಳುವಂಥದ್ದು ಎಲ್ಲ ರೀತಿಯಲ್ಲಿ. ಅವತ್ತು ಕಾಲೇಜ್ ಆದ್ಮೇಲೆ ಅವರಿಗೆ ಬ್ಯಾರಿಸ್ಟರ್ ಆಗ್ಲಿಕ್ಕೆ, ಲಾಯರ್ ಆಗ್ಲಿಕ್ಕೆ, ಇಂಗ್ಲೆಂಡ್ ಹೋಗ್ಲಿಕ್ಕೆ ತಾಯಿಗೆ ಇಚ್ಛೆ ಇತ್ತು. ಪ್ರಭುಪಾದ್ ತಾಯಿ ಅದೇ ಪ್ರಭುಪಾದ್ ಅಂತ ಹೇಳಿದ್ರು, ಇಲ್ಲ ಅಲ್ಲಿ ಹೋದ್ರೆ ಇವ ಕೂಡ ಭೌತಿಕವಾದಿ ಆಗ್ತಾನೆ. ಐ ಡೋಂಟ್ ವಾಂಟ್ ಮೈ ಸನ್ ಟು ಬಿಕಮ್ ಮೆಟೀರಿಯಲಿಸ್ಟಿಕ್. ಪ್ರಭುಪಾದ್ ಹೇಳುವಂಥದ್ದು, ದಿಸ್ ಈಸ್ ನೌ ಐ ಆಮ್ ಹಿಯರ್ ಬಿಕಾಸ್ ಆಫ್ ಮೈ ಫಾದರ್ಸ್ ಮರ್ಸಿ. ತಂದೆ ಆ ರೀತಿ ಇರಬೇಕು. ಮಗನನ್ನು ಹೇಗೆ ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ಸಾಧಿಸುವಂಥದ್ದು, ಹೇಗೆಂದ್ರೆ ಎಂತ ಹೇಳುವಂಥದ್ದು, ಮಾಂ ಅನುಸ್ಮರ ಯುಜ್ಯಚ
ಮಾಮನು ಸ್ಮರ ಅಂದ್ರೆ ನನ್ನನ್ನು ಸ್ಮರಣೆ ಮಾಡು, ಯುದ್ಧ ಮಾಡು. ಯುದ್ಧ ಮಾಡುವುದು ಕ್ಷತ್ರಿಯನ ಡ್ಯೂಟಿ. ಮಾಮನು ಸ್ಮರ ಅಂದ್ರೆ ನನ್ನನ್ನು ಸ್ಮರಣೆ ಮಾಡು. ಹಾಗಾಗಿ ಒನ್ ಇಸ್ ಮೆಟೀರಿಯಲ್, ಒನ್ ಇಸ್ ಸ್ಪಿರಿಚುವಲ್. ಹಾಗೆ ತಂದೆ ಎರಡನ್ನೂ ಕೊಡಬೇಕು. ಈಗಿನ ತಂದೆ ನಾನು ಹೇಳಿದಾಗ ಕೇಳಬೇಕು, ಅದು ಭೌತಿಕ. ಆಧ್ಯಾತ್ಮಿಕ ಎಲ್ಲಿ ಉಂಟು? ಆಧ್ಯಾತ್ಮಿಕ ಕೂಡ ಬೇಕು, ಮೈನ್ ಆಧ್ಯಾತ್ಮಿಕ ಬೇಕು. ಯಾಕೆಂದ್ರೆ ಭೌತಿಕ ಆಟೋಮೆಟಿಕ್ ಆಗ್ತದೆ, ಆಧ್ಯಾತ್ಮಿಕ ಇದ್ರೆ ಆಟೋಮೆಟಿಕ್ ಭೌತಿಕ ಆಗ್ತದೆ. ಇದು ನಾವು ತಿಳಿಬೇಕು. ಹಾಗೆ ಇಲ್ಲಿ ಹೇಳುವಂಥದ್ದು ನೋಡಿ, ಅನುವಾದವನ್ನು, ಈ ಸೆಂಟೆನ್ಸ್ ಇವತ್ತಿನ ಟೈಟಲ್ ಅದೇ. ತನ್ನ ತಂದೆಯ ಗುರುವಿನ ಆಜ್ಞೆಯನ್ನು ಆಗಲಿ ಸ್ವಾಮಿ ಎನ್ನುತ್ತ ತಕ್ಕ ಗೌರವದಿಂದ ಪಾಲಿಸಬೇಕು. ಆಗಲಿ ಸ್ವಾಮಿ, ಗುರು ಹೇಳಿದ ಎಸ್ ಸ್ವಾಮಿ, ನೀವು ಹೇಳಿದಾಗ ಎಸ್ ಎಸ್ ಎಂತ ಹೇಳ್ತೀವಿ, ರೆಡಿ, ಓಕೆ. ಈಗ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು, ಗುರು ಹೇಳಿದನ್ನು ಬ್ಲೈಂಡ್ ಆಗಿ ಫಾಲೋ ಮಾಡ್ಬೇಕಂತ. ಬ್ಲೈಂಡ್, ಹೀಗೆ ಬ್ಲೈಂಡ್ ಆಗಿ ಫಾಲೋ ಮಾಡಿದ್ರು ಕೂಡ ವಿಲ್ ಬಿ ಎಲಿವೇಟೆಡ್. ಅದಕ್ಕೆ ಅದು ಯಾಕೆ ಹೀಗೆ ಆ ರೀತಿ ಕೇಳಲಿಕ್ಕಿಲ್ಲ. ಈಗ ಎರಡು ತಂದೆ, ಫಸ್ಟಿಗೆ ನಮ್ಮನ್ನು ಹುಟ್ಟಿಸಿದ ತಂದೆ ಮತ್ತೆ ಗುರು, ಸ್ಪಿರಿಚುವಲ್ ಮಾಸ್ಟರ್. ದ್ವಿಜ ಅಂದ್ರೆ ಸೆಕೆಂಡ್ ಬರ್ತ್. ಫಸ್ಟ್ ಬರ್ತ್ ಬೈ ಅವರ್ ಮೆಟೀರಿಯಲ್ ಫಾದರ್, ದೆನ್ ಸೆಕೆಂಡ್ ಬರ್ತ್ ಬೈ ಸ್ಪಿರಿಚುವಲ್ ಮಾಸ್ಟರ್. ಹಾಗಾಗಿ ಸ್ಪಿರಿಚುವಲ್ ಮಾಸ್ಟರ್ ಕೇಳಿದನ್ನು ಚಾಚು ತಪ್ಪದೆ ಮಾಡಬೇಕಂತ, ಇಮಿಡಿಯೇಟ್ ಆಗಿ ಎಸ್ ಅಂತ ಹೇಳ್ಬೇಕಂತ. ಅದಕ್ಕೆ ಯೋಚನೆ ಮಾಡ್ಲಿಕ್ಕಿಲ್ಲ. ಈಗ ಸ್ಪಿರಿಚುವಲ್ ಮಾಸ್ಟರ್ ನಿಮ್ಗೆ ಹೇಳ್ತಾರೆ ಇದನ್ನು ಮಾಡುವಂತ, ನಾನು ಮನೆಯಲ್ಲಿ ಡಿಸ್ಕಸ್ ಮಾಡಿ ನಾಳೆ ಹೇಳ್ತೇನೆ, ಇಲ್ಲ, ಇಮಿಡಿಯೇಟ್ ಎಸ್. ಈಗ ಆ ರೀತಿ ಹೇಳುವುದರಿಂದ ನಮ್ಗೆ ಏನು ಲಾಸ್ ಇಲ್ಲ. ಯಾಕೆಂದ್ರೆ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಕೃಷ್ಣನಿಗೆ ತುಂಬಾ ಪ್ರೀತಿ. ಕೃಷ್ಣ ನಿಮ್ಗೆ ಎಲ್ಲವನ್ನು ತಥಾಸ್ತು ಮಾಡ್ತಾನೆ, ಸ್ಯಾಂಕ್ಷನ್ ಮಾಡ್ತಾನೆ. ಈ ಮೆಟೀರಿಯಲ್ ಅಲ್ಲ, ಸ್ಪಿರಿಚುವಲ್ ಥಿಂಗ್ಸ್. ಹಾಗಾಗಿ ನಮ್ಗೆ ಸ್ಪಿರಿಚುವಲ್ ಥಿಂಗ್ಸ್ ಬೇಕಿದ್ರೆ ನಾವು ಎಸ್ ಸರ್ ಹೇಳ್ಬೇಕು. ನಾವು ಈ ಮೆಟೀರಿಯಲ್ ಥಿಂಗ್ಸ್ ಅಲ್ಲೇ ನಾವು ಸ್ಯಾಟಿಸ್ಫೈ ಆಗಿದ್ರೆ ಎಸ್ ಸರ್ ಹೇಳೋದು ಬೇಡ. ಆರ್ಗ್ಯುಮೆಂಟ್ ಮಾಡ್ಲಿಕ್ಕಿಲ್ಲ ಅದರಲ್ಲಿ. ಯಾಕೆ ಮಾಡಬೇಕು, ಇನ್ನು ಯಾಕೆ, ಎಂತ, ಏನು ಎತ್ತ ಇಲ್ಲ. ಅದು ರಿಯಲ್ ಸರ್ವಿಸ್ ಟು ಸ್ಪಿರಿಚುವಲ್ ಮಾಸ್ಟರ್. ಡಿಸೈಬಲ್ ಅಂದ್ರೆ ಹಾಗೆ, ಹೆಸರಿಗೆ ನಾನು ಅವರ ಡಿಸೈಬಲ್, ಹೆಸರಿಗೆ ಖಾಲಿ ಕಾಟಾಚಾರಕ್ಕೆ, ಹೆಸರಿಗೆ ಹಾಗೆ ಏನು ಬೇಡ. ಇಫ್ ಯು ವಾಂಟ್ ಟು ವಿನ್ ಹಾರ್ಟ್ ಆಫ್ ಎ ಸ್ಪಿರಿಚುವಲ್ ಮಾಸ್ಟರ್, ದೆನ್ ಯು ಹ್ಯಾವ್ ಟು ಸೇ ಎಸ್ ಫಾರ್ ಎನಿಥಿಂಗ್. ಅವರ ಹಾರ್ಟ್ ಅನ್ನು, ಹೃದಯವನ್ನು ಗೆಲ್ಬೇಕಿದ್ರೆ ಆ ರೀತಿ ಹೇಳ್ಬೇಕು. ಇಲ್ಲದ್ರೆ ನಮ್ಗೆ ನೋಡ್ತೇನೆ, ಓಕೆ, ಐ ವಿಲ್ ಟ್ರೈ, ಐ ವಿಲ್ ಸಿ, ಈ ರೀತಿಯಲ್ಲಿ ನಮ್ಗೆ ಉತ್ತರ ಬರ್ಬೋದು. ಎಸ್, ಮತ್ತೆ ಇಲ್ಲಿ ಒಂದು ಸೆಂಟೆನ್ಸ್ ಇಡುವಂತದ್ರಿಂದ, ಒಬ್ಬ ಅನಕ್ಷರತ ಇಲಿಟ್ರೇಟ್ ಪರ್ಸನ್, ಅನಕ್ಷರತ ಭೌತಿಕವಾಗಿ ಅವ ಅನಕ್ಷರತ, ಆದ್ರೆ ಅವರಿಗೆ ಗುರುವಿನ ಮೇಲೆ ಅಚಲವಾದ ಪ್ರಬಲವಾದ ನಂಬಿಕೆ ಉಂಟು. ಕೃಷ್ಣನ ಮೇಲೆ ಮತ್ತು ಗುರುವಿನ ಮೇಲೆ ಅವನಿಗೆ ಎಲ್ಲವೂ ರಿವೀಲ್ ಆಗ್ತದೆ. ಹಾಗಾಗಿ ಮೀನ್ ಎಂತಂದ್ರೆ ನಮಗೆ ಆ ನಂಬಿಕೆ ಜಾಸ್ತಿ ಆಗ್ಬೋದು.
ಜಾಸ್ತಿ ಆದ್ರೆ ಮಾತ್ರ ನಾವು ಎಸ್ ಸರ್ ಹೇಳಲಿಕ್ಕೆ ಆಗ್ತದೆ. ಗುರು ಮತ್ತೆ ಕೃಷ್ಣನ ಮೇಲೆ ಆ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗ್ಬೇಕು, ಮತ್ತೆ ಮಾತ್ರ ನಮಗೆ ಎಸ್ ಸರ್ ಹೇಳಲಿಕ್ಕೆ, ಇಲ್ಲದೆ ಹೇಳಲಿಕ್ಕೆ ಆಗುದಿಲ್ಲ. ಎಸ್, ಹರೇ ಕೃಷ್ಣ. ಎಸ್, ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆ ಇಲ್ಲ. ಓಕೆ, ಮುಕ್ತಾಯ ಮಾಡುವ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶರೀದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಕೃಷ್ಣ ಪ್ರಭುಜಿ ಧನ್ಯವಾದಗಳು.